ಡೇತ್ರದ ಬಾಲಪೂಜಾರಿ ಮನೆತನದ ಧರ್ಮನೇಮಗು ಪೋದಿತ್ತಿನ ಶೀರೂರು ಸ್ವಾಮೀಜಿರಿಗೆ ಅಪಾಯ ಉಂಡೊಂದು ದೈವದ ನುಡಿಯಾದಿತ್ತನಿಗೆ ಅವೇನು ಗಣ್ಣಿ ಮಲ್ಪಂದೆ ಸ್ವಾಮೀಜಿಯರು ದೈವದ ಕಲೊಟು ಬೊಡ್ಚಾಂದಿ ವರ್ತನೆ ತೋಜಾದಿರ ಭೂತದ ನುಡಿ ಸತ್ಯ ಆನಂದ್ ಪನ್ಪನ ಪಾತಿರ ಕೇಂದ್ರ ಬರೊಂದುಂಡು. ಧರ್ಮನೇಮ ಒಂಜೆಟ್ಟು ಶೀರೂರು ಮಠಾಧೀಶರು ದೈವದ ನಡಿಟ್ಟು ಬೊಡ್ಚಾಂದಿ ವರ್ತನೆ ತೋಜಾದಿರ ಅವು ಜೀವಗು ಸಂಚಕಾರ ಆಂಡಂದು ಪನ್ಪುನ ವಿಚಾರ ಚರ್ಚೆಗೆ ಸಾಧ್ಯ ಆತಂಡ. ದೈವದ ನೇಮದ ಕಲುಟು ಬೊಡ್ಚಾಂದಿ ವರ್ತನೆ ತೋಜಾವ್ ನೆಡ್ದು ಏರೆಗ್ಲ ಎಡ್ಡೆ ಆತಜೆ ಕೇಡ ಆತಿನಿಂದ ಪನ್ಪುನ ಕೇಂದ್ರ ಬರೊಂದುಂಡು. ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯರು ಪಡ್ರೆದ ಪಾಲು ಪೂಜಾರಿ ಮನೆತನದ ಧರ್ಮನೇಮ ಒಂಜೆಟ್ ರಡ್ಡು ತಿಂಗಳು ದುಂಬು ಪಾಲ್ದಿತ್ತುನ್ನಗ ಸ್ವಾಮೀಜಿಲೆಗ್ ಅಪಾಯ ಉಂಡುಂದು ಧರ್ಮದೈವ ನುಡಿ ಕೊಡ್ತುಂಡಗೆ ಸ್ವಾಮೀಜಿಯರು ಆ ನುಡಿನ ದಂಟದ ನಡತದಿರು ಪನ್ಪುನ ಬಾರಿ ಚರ್ಚೆ ಆವೊಂದುಂಡು. ನಮ್ಮ ದೈವದ ಧರ್ಮನೇಮೋತ್ಸವ ಹರಕೆಯ ರೂಪದಲ್ಲಿ ಮೋಹನ್ ಕೆ ಅನ್ನಿನವರು ಕೊಟ್ಟಿದ್ದರು. ಆ ಹೊತ್ತಿನಲ್ಲಿ ಶೀರೂರು ಮಠಾಧೀಶರನ್ನು ಕೂಡ ಆಹ್ವಾನಿಸಿದರು. ಮಠಾಧೀಶರು ಬಂದಿದ್ದರು. ಅವರನ್ನು ಗೌರವಪೂರ್ವಕವಾಗಿ ನಾವು ಸತ್ಕರಿಸಿದ್ದೇವೆ, ಅವರಿಗೆ ಪಾದ ಸೇವೆಯನ್ನು ಮಾಡಿದ್ದೇವೆ. ಆ ಮಠಕ್ಕೆ ಸಂದಬೇಕಾದಂಥ ಸಕಲ ಗೌರವಗಳನ್ನು ನಾವು ಕೊಟ್ಟಿದ್ದೇವೆ. ಇಂದಿನ ದಿವಸ ಅವರು ಮೃತಪಟ್ಟಂತಹ ವಿಷಯ ನಮಗೆಲ್ಲರಿಗೂ ದುಃಖವನ್ನು ತಂದಿದೆ. ಅಂದಿನ ನೇಮೋತ್ಸವದ ದಿವಸ ಅವರು ದೈವ ಎದುರು ಬಂದವರಿಗೆ ಅವರ ಎದುರಲ್ಲಿ ಅವರನ್ನು ಸನ್ಮಾನಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಏನು ಅನ್ನಿಸಿತ್ತೋ ಏನೋ ಆ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಭೂತಾರಾಧಕರಿಗೆ ಮನಸ್ಸು ನೋಯುವಂತಹ ಒಂದು ಕ್ರಿಯೆಯು ಅವರಲ್ಲಿ ಬಂತು. ಅದರಿಂದ ನಮ್ಮ ಕುಟುಂಬಸ್ಥರು ಅದೇ ರೀತಿಯಾಗಿ ಸೇರಿದಂತಹ ದೈವಾರಾಧಕರೆಲ್ಲ ಸ್ವಲ್ಪ ಸ್ವಾಮಿಗಳು ಹೀಗೆ ಏಕೆ ಮಾಡಿದರು ಎಂಬಂತಹ ಒಂದು ಮನಸ್ತಾಪವನ್ನು ಕೂಡ ಮನಸ್ಸಿನಲ್ಲಿ ಅವರ ಶಂಕೆಯನ್ನು ಕೂಡ ತೋಡಿಕೊಂಡಿದ್ದಾರೆ.